ನಮಸ್ತೆ ವೀಕ್ಷಕರೇ, ನಾವಿವತ್ತು ಕೇರಳದಲ್ಲಿದ್ದೇವೆ. ಕೇರಳದ ಕಾಸರಗೋಡು, ಪ್ರಾಯಶಃ ಗಡಿನಾಡು ಕರ್ನಾಟಕ ಅಂತೇಳಿ ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು. ಇವತ್ತು ಏನು ಕೊರೋನಾದ ನಂತರ ಕೇರಳದಲ್ಲಿ ಇವತ್ತು ವಿಧಾನಸಭೆಗೆ ಚುನಾವಣೆ ಬಂದಿರುವಂಥದ್ದು. ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ತನ್ನದೇ ಆದಂಥ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು, ಬೇರೆ ಬೇರೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಆದರೆ ಕೇರಳದ ಕಾಸರಗೋಡಿನ ಪ್ರದೇಶದ ಪರಿಸ್ಥಿತಿಯ ಜನರ ಸಮಸ್ಯೆಗಳೇನು, ಇಲ್ಲಿನ ಜನರಿಗೆ ಸಾಕಷ್ಟು ಸಮಸ್ಯೆಗಳು ನಾವು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಜ್ವಲಂತವಾಗಿ ಕಂಡಿರ್ತಕ್ಕಂಥದ್ದು. ಇಲ್ಲಿನ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಇಲ್ಲಿ ಒಂದು ಸರಿಯಾದ ಆಸ್ಪತ್ರೆ ಇಲ್ಲದಿರುವಂಥದ್ದು, ಇಂಥ ಹತ್ತಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಈ ಬಾರಿ BJP ಕೂಡ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋಗ್ತಾ ಇದೆ. ಹಾಗಾದರೆ BJPಯ ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀಕಾಂತ್ ಅವರನ್ನು ಭಾರತೀಯ ಜನತಾ ಪಕ್ಷ ಈ ಬಾರಿ ಕಣಕ್ಕಿಳಿಸಿದೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಕಾಂತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಶ್ರೀಕಾಂತ್ ಅವ್ರನ್ನ ಮಾತನಾಡಿಸೋಣ. ಯಾವ ರೀತಿಯಾದ ಸಿದ್ಧತೆಗಳು, ಯಾವ ರೀತಿಯಾದ ಪ್ಲಾನಿಂಗ್ಗಳು, ಯಾವ ರೀತಿಯಾದ ಸ್ಟ್ರಾಟಜಿಗಳು ಮತ್ತು ಇಲ್ಲಿನ ಸಮಸ್ಯೆಗಳನ್ನು ಅವರು ಯಾವ ರೀತಿಯಾಗಿ ನಿಭಾಯಿಸಲಿಕ್ಕೆ ಪ್ರಯತ್ನಿಸ್ತಾರೆ ಮತ್ತು ಯಾವ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಶ್ರೀಕಾಂತ್ ಅವರೇ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳು, ಟಿಕೆಟನ್ನು ಪಡ್ಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಏನು ಅನ್ನಿಸ್ತಾ ಇದೆ? ಮೊದಲನೇದಾಗಿ ನನ್ನ ಮೇಲೆ ವಿಶ್ವಾಸವಿಟ್ಟು ಕಾಸರಗೋಡಿನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಪಕ್ಷದ ಧುರೀಣರಿಗೆ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಬಾರಿ ಕಾಸರಗೋಡಿನಲ್ಲಿ ಒಂದು ಅನ್ಲಾಕಿನ ಪ್ರಕ್ರಿಯೆ ಆರಂಭ ಆಗಬೇಕು. ಅಭಿವೃದ್ಧಿ ಯಾವುದೇ ಅಭಿವೃದ್ಧಿ ಇಲ್ಲದೆ ಇಲ್ಲಿ ಲಾಕ್ಡೌನ್ನಿಗೆ ಸಮಾನವಾದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. LDF ಮತ್ತು UDF ಅದಕ್ಕೆ ಕಾರಣ. ಭಾರತೀಯ ಜನತಾ ಪಕ್ಷದ NDA ಅಭ್ಯರ್ಥಿ ಗೆದ್ದು ಇನ್ನು ಮುಂದೆ ಕಾಸರಗೋಡಿನ ಅಭಿವೃದ್ಧಿಗೆ ಇರುವಂತಹ ಅನ್ಲಾಕ್ ಪ್ರಕ್ರಿಯೆಯನ್ನು ಆರಂಭ ಮಾಡಲಿಕ್ಕಿದ್ದೇವೆ. ಎಸ್, ಎಲ್ಲ ಒಂದು ಕಡೆ ಕಾಸರಗೋಡನ್ನು ನೋಡಿದಾಗ ಏನು BJP ಅಭ್ಯರ್ಥಿಯನ್ನು ಘೋಷಣೆ NDA ಕಳೆದ 2 ದಿನಗಳ ಹಿಂದಷ್ಟೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿತು. ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ತಕ್ಷಣ ಕಾಸರಗೋಡಿನ ಧ್ವನಿಯಾಗಿ BJP ನಿಲ್ತದೆ ಅನ್ನುವಂಥ ಘೋಷವಾಕ್ಯಗಳು ಅತ್ಯಂತ ವೇಗವಾಗಿ ಕೇಳ್ತಾ ಇದೆ. ಹಾಗಾದರೆ ಅಭಿವೃದ್ಧಿಯ ಧ್ವನಿಯಾಗಿ ಶ್ರೀಕಾಂತರು ಹೇಗೆ ನಿಲ್ತಾರೆ ಕಾಸರಗೋಡಿನಲ್ಲಿ? ಖಂಡಿತವಾಗಿಯೂ ಕಾಸರಗೋಡಿನ ಯಾವುದೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗೆ ಸ್ಪಂದಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಮುಂಚೂಣಿಯಲ್ಲಿದೆ. ನಾವು ಕಾಸರಗೋಡಿನಲ್ಲಿ ಯಾವುದೇ MLA ಇಲ್ಲದಿದ್ದರೂ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಹೋರಾಟವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಅದಕ್ಕೆ ಉದಾಹರಣೆ, ಕನ್ನಡಿಗರಿಗೆ, ಭಾಷಾ ಅಲ್ಪಸಂಖ್ಯಾತರಿಗೆ PSC ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಬರೆಯುವ ಅವಕಾಶವನ್ನು, ಹಕ್ಕನ್ನು ಕಿತ್ತೊಗೆಯುವಾಗ ನಮ್ಮ MLAಗಳು ಮೌನವಾಗಿರುವಾಗ ಅದರ ವಿರುದ್ಧವಾಗಿ ಹೋರಾಟ ಮಾಡಿದವರು ಭಾರತೀಯ ಜನತಾ ಪಕ್ಷ. ಅದಕ್ಕೆ ಯಶಸ್ವಿಯನ್ನು ತಂದವರು ಭಾರತೀಯ ಜನತಾ ಪಕ್ಷ. ಹಾಗೆ ಒಂದು ರಾಜಕೀಯ ಪಕ್ಷ ಎನ್ನುವ ರೀತಿಯಲ್ಲಿ ಇಲ್ಲಿಯ ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ಪಕ್ಷ. ಆ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದರೆ ಖಂಡಿತವಾಗಿಯೂ ಅದಕ್ಕೆ ಜನರ ಜನರಿಗೆ ಉಪಕಾರ ಆಗ್ತದೆ, ಅಭಿವೃದ್ಧಿಗೆ ಪೂರಕವಾಗ್ತದೆ. ಆ ನಿಟ್ಟಿನಲ್ಲಿ ಈ ಸಲ ಜನರು ಆಲ್ರೆಡಿ ತೀರ್ಮಾನ ತಗೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷದ NDA ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ. ಈ ಸಲ NDA ಅಭ್ಯರ್ಥಿಗಳನ್ನು ಗೆಲ್ಲುವುದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ರೀತಿಯ ಒಂದು ರಾಜಕೀಯ ವಾತಾವರಣ ಇಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ಕಾಸರಗೋಡನ್ನು ನೋಡಿದಾಗ ಕಾಸರಗೋಡಿನಲ್ಲಿ ಸರಿಯಾದ ಒಂದು ಆರೋಗ್ಯದ ವ್ಯವಸ್ಥೆ ಇಲ್ಲ. ಒಂದು ಹೆಚ್ಚಿನ ಕಾಯಿಲೆಗಳಾದರೆ ಕರ್ನಾಟಕವನ್ನು ಅವಲಂಬಿಸಬೇಕಾದಂಥ ಪರಿಸ್ಥಿತಿ ಈ ಗಡಿನಾಡ ಪ್ರದೇಶದಲ್ಲಿರುವಂಥದ್ದು. ಅದಾದ ನಂತರ ಯಾವುದೋ ಒಂದು ಎಜುಕೇಷನ್ ಸಿಸ್ಟಮನ್ನು ನೋಡಿದ್ರೆ, ಉನ್ನತ ಶಿಕ್ಷಣ ಬೇಕಾದರೆ ಆತ ದೂರದ ಕೇರಳದ ಬೇರೆ ಬೇರೆ ಪ್ರಾಂತಗಳಿಗೆ ಹೋಗಬೇಕು, ಇಲ್ಲದ್ರೆ ಕರ್ನಾಟಕಕ್ಕೆ ಹೋಗಬೇಕು. ಈ ಪರಿಸ್ಥಿತಿ ಇದೆ. ಒಂದು ಜಿಲ್ಲಾ ಕೇಂದ್ರವಾಗಿದ್ದುಕೊಂಡು ಒಂದು ಸಾಮಾನ್ಯವಾಗಿ ಬೇಸಿಕ್ ಇರಬೇಕಾದ ವ್ಯವಸ್ಥೆಗಳೇ ಇಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಈ ಚುನಾವಣೆ ನಿಮ್ಮ ಬಲಗೆ ಹೇಗೆ ಅಂತ? ಮೂಲಭೂತವಾದಂತಹ ಸೌಕರ್ಯಗಳ ಅಭಾವ ಇಲ್ಲಿ ಎದ್ದು ಕಾಣ್ತಾ ಇದೆ. ಕುಂದುಕೊರತೆಗಳು ಮಾತ್ರ ಇರುವಂತಹ ಒಂದು ಜಿಲ್ಲೆ, ಕುಂದುಕೊರತೆಗಳು ಮಾತ್ರ ಇರುವಂತಹ ಒಂದು ಜಿಲ್ಲಾಡಳಿತ ಇರುವಂತಹ ಮಂಡಲ ಇದು. ಖಂಡಿತವಾಗಿಯೂ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ತರಬೇಕಾಗಿದೆ. ಮೂಲಭೂತ ಸೌಕರ್ಯಗಳನ್ನು ತರಬೇಕಿದ್ದರೆ ಭಾರತದ ಒಬ್ಬೊಬ್ಬ ಪ್ರಜೆಗೂ ಒಂದು ಮೂಲಭೂತವಾದಂತಹ ಹಕ್ಕಿರುವುದು ಮತದಾನ. ಆದ ಕಾರಣ ನಮಗಿಲ್ಲಿ ಮೂಲಭೂತ ಸೌಕರ್ಯಗಳು ಬರಬೇಕಿದ್ರೆ ನಮ್ಮ ಮೂಲಭೂತ ಹಕ್ಕಾದಂತಹ ಮತವನ್ನು ಯಾರಿಗೆ ಅಭಿವೃದ್ಧಿಗೆ ತರಲಿಕ್ಕೆ ಸಾಧ್ಯ ಆಗ್ತದೋ ಅವರಿಗೆ ಹಾಕಬೇಕು. ಯಾರು ಈ ದುಸ್ಥಿತಿಗೆ ಕಾರಣವೋ ಅವರಿಗೆ ತಕ್ಕದಂತಹ ಪಾಠವನ್ನು ಮತದಾನದ ಮೂಲಕ ಈ ಸಲ ನೀಡಲಿಕ್ಕೆ ಜನ ತಯಾರಾಗಿದ್ದಾರೆ, ಮತದಾರರು ತಯಾರಾಗಿದ್ದಾರೆ. ಎಸ್, ನಿಮ್ಮ ಎದುರಾಳಿ ಅಭ್ಯರ್ಥಿಗಳ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಿ? ವೈಯಕ್ತಿಕವಾಗಿ ನಾನು ಯಾವುದೇ ಆರೋಪವನ್ನು ಮಾಡ್ತಾ ಇಲ್ಲ. ಆದರೆ
ನಮ್ಮ ಎದುರಾಳಿ ಅಂತ ಹೇಳಿದರೆ ಈ ತನಕ ಒಂದು ಮೂರುವರೆ ದಶಕದಿಂದ ಮುಸ್ಲಿಂ ಲೀಗ್ ಪ್ರತಿನಿಧೀಕರಿಸುವಂತಹ ಒಂದು ಮಂಡಲ. ಮೂರುವರೆ ದಶಕದಲ್ಲಿ ಮುಸ್ಲಿಂ ಲೀಗು ಯಾವುದೇ ಅಭಿವೃದ್ಧಿ ತರಲಿಲ್ಲ ಅಂತ ಹೇಳಿ ಇಲ್ಲಿಯ ಯಾವ ಜನರಲ್ಲೂ ಕೇಳಿದರೆ ಗೊತ್ತಾಗ್ತದೆ. ಇದು ಭಾರತೀಯ ಜನತಾ ಪಕ್ಷದ ಮಾತ್ರ ಆರೋಪ ಅಲ್ಲ. ಇಲ್ಲಿ ಏನಾದರೂ ಕಿಂಚಿತ್ತಾದರೂ ಕೆಲವು ಕೆಲಸಗಳನ್ನು ಮಾಡಿದರೆ ಅದೆಲ್ಲವೂ ಮುಸ್ಲಿಂ ಲೀಗಿನ ಏನೋ ಶಕ್ತಿ ಕೇಂದ್ರಗಳಿಗೆ ಮಾತ್ರ ಕೊಟ್ಟಿದೆ. ಅಂದರೆ ಒಂದು ಪ್ರತ್ಯೇಕ ಪಕ್ಷ, ಆ ಪಕ್ಷ ಅಂತ ಹೇಳಿದ್ರೆ ಒಂದು ಪ್ರತ್ಯೇಕ ಮತ ಧರ್ಮಕ್ಕೆ ಸೇರಿದವರು ಮಾತ್ರ ಇರುವಂತಹ ಪಕ್ಷ, ಅಲ್ಲಿಗೆ ಮಾತ್ರ ಕೊಡ್ತಾ ಇದ್ದಾರೆ ಏನಾದರೂ ಅಭಿವೃದ್ಧಿ. ಆ ಅಭಿವೃದ್ಧಿಯ ಹೆಸರಿನಲ್ಲೂ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯ ಕೊಡುವಾಗಲೂ ಅವರು ಧರ್ಮದ ಆಧಾರದಲ್ಲಿ ಕೊಡ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಕ್ಷದ ಮಾತ್ರ ಆರೋಪ ಅಲ್ಲ. UDFನ ಪ್ರಮುಖ ಮಿತ್ರ ಪಕ್ಷವಾದಂತಹ ಕಾಂಗ್ರೆಸ್, ಆ ಕಾಂಗ್ರೆಸ್ಸಿನ ನೇತಾರರೇಗ ಪುನಃ ಇಲ್ಲಿಯ ಮುಸ್ಲಿಂ ಲೀಗ್ ಅಭ್ಯರ್ಥಿಯನ್ನು ಈಗಿನ ಸಿಟ್ಟಿಂಗ್ MLAಗೆ ಅಭ್ಯರ್ಥಿತನವನ್ನು ಕೊಟ್ಟದ್ದಕ್ಕೆ ಪ್ರತಿಭಟಿಸಿ ಅವರು ಬಹಿರಂಗವಾಗಿ ಬಂದಿದ್ದಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸ್ವತಃ UDFನ ಸ್ಥಾನಕ್ಕೆ ಕಾಂಗ್ರೆಸ್ ನೇತಾರರು ರಾಜೀನಾಮೆ ಕೊಟ್ಟಂತಹ ಘಟನೆಗಳು ನಡೆದಿದೆ. ಹಾಗೆ ಅಂತ ಹೇಳಿದರೆ ಭಾರತೀಯ ಜನತಾ ಪಕ್ಷ ಯಾವುದಾದ್ರೂ ರಾಜಕೀಯ ಆರೋಪ ಮಾಡ್ತಾ ಇಲ್ಲ. ಇಲ್ಲಿ ಸಂಪೂರ್ಣವಾಗಿ ಮುಸ್ಲಿಂ ಲೀಗ್ ಈ ಮಂಡಲವನ್ನು ತನ್ನ ಮೊನಪಳಿಯಾಗಿ ಇಟ್ಟುಕೊಂಡು ಇಲ್ಲಿ ಆ ಮಂಡಲವನ್ನು ಸಂಪೂರ್ಣವಾಗಿ ಕಾರಾಗೃಹಕ್ಕೆ ಸಮಾನವಾದಂತಹ ಸ್ಥಿತಿಯನ್ನು ಮಾಡಿದೆ. ಈ ದುಸ್ಥಿತಿಯನ್ನು ಪರಿಹಾರ ಮಾಡಲಿಕ್ಕೆ ಜನ ಈ ಸಲ BJPಗೆ ಓಟ್ ಹಾಕ್ತಾರೆ. ಯಾಕೆ ಅಂತ ಹೇಳಿದರೆ ಕಾಸರಗೋಡಿನಲ್ಲಿ ಕಳೆದ ಬಾರಿ ವಿಧಾನಸಭೆಗೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಅಂತರ ಇತ್ತು. ಇಲ್ಲಿ BJP ಮತ್ತು ಇನ್ನುಳಿದಂಥ ಈ ವಿಜಯ ಸಾಧಿಸಿದಂಥ ಪಕ್ಷದ ನಡುವೆ ದೊಡ್ಡ ಅಂತರ ಇತ್ತು. ಆ ಅಂತರವನ್ನು ಹೋಗಲಾಡಿಸುವಲ್ಲಿ ಶ್ರೀಕಾಂತರ ಸ್ಪರ್ಧೆ ಅಥವಾ ಶ್ರೀಕಾಂತರು ಇವತ್ತು ಕ್ಯಾಂಡಿಡೇಟ್ ಆಗಿರುವಂಥದ್ದು, ಆ ಅಂತರವನ್ನು BJP ಕಮ್ ಬ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತ? ಕಳೆದ 5 ವರ್ಷದ ಮೊದಲು ಮತ್ತು ಈಗಿನ ರಾಜಕೀಯ ಪರಿಸ್ಥಿತಿ ತುಂಬ ಬದಲಾಗಿದೆ. ಇಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳುವಾಗ ಬರೇ ಒಂದು ಮುಸ್ಲಿಂ ಲೀಗಿನ ನೇತೃತ್ವದಲ್ಲಿರುವಂತಹ ಒಂದು ಪ್ರತ್ಯೇಕ ಧರ್ಮ ಅಂತ ಮಾತ್ರ ಅನಿಸ್ಕೊಂಡಿದೆ. ಇಲ್ಲಿ ವಿಶೇಷವಾಗಿ ಕ್ರೈಸ್ತವ ಬಾಂಧವರಲ್ಲಿ BJPಯ ಬಗ್ಗೆ ಬಹಳ ಒಲವು ಈಗ ನಾವು ಕಾಣ್ತಾ ಇದ್ದೇವೆ. ಅದೆಲ್ಲ ಮತವಾಗಿ ಪರಿವರ್ತನೆ ಆಗ್ತದೆ. ಮುಸ್ಲಿಂ ಸಹೋದರರಲ್ಲಿದ್ದಂತಹ ಏನೋ BJP ವಿರೋಧ ಮನೋಭಾವ ಅದು ಬದಲಾವಣೆಯಾಗಿದೆ. ನಮ್ಮ ಕಣ್ಣೂರಿನ MP ಆಗಿದ್ದಂತಹ ಮಾಜಿ MP ಈಗ ಅಬ್ದುಲ್ಲಾ ಕುಟ್ಟಿ ಅವರು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಬಂದಿದ್ದಾರೆ. ಅಂದರೆ ಮನೋಭಾವದಲ್ಲಿದ್ದಂತಹ ವ್ಯತ್ಯಾಸ ಕಾಣ್ತಾ ಇದ್ದೇವೆ. BJPಗೆ ಬಗ್ಗೆ ಇದ್ದಂತಹ ಆತಂಕ ಅದು ಈಗ ಇಲ್ಲದಾಗಿ BJP ಏನು ಅಂತ ಹೇಳಿ ಅಲ್ಪಸಂಖ್ಯಾತರಲ್ಲೂ ಸರಿಯಾದಂತಹ ಮಾಹಿತಿ ಸಿಕ್ಕಿದೆ. ಆದ ಕಾರಣ ಮೊದಲಿನ ಥರದಲ್ಲಿ ಮುಸ್ಲಿಂ ಲೀಗ್ನವರಿಗೆ ಭಯ ಮತ್ತು ಆತಂಕವನ್ನು ಸೃಷ್ಟಿ ಮಾಡಿ ಯಾವತ್ತೂ BJPಯನ್ನು ಸೋಲಿಸುವಂತಹದ್ದು ನಡೆಯುವುದಿಲ್ಲ. ಇನ್ನೊಂದು, ಕಮ್ಯುನಿಸ್ಟ್ ಪಾರ್ಟಿ ಮೊದಲು ಆ ಥರದಲ್ಲಿ ಮಾಡಿತ್ತು. ಖಡಾಖಂಡಿತವಾಗಿ ಈ ಸಲ ನಮಗಿರುವಂತಹ ವಿಶ್ವಾಸ, ಇನ್ನೂ ಕಮ್ಯುನಿಸ್ಟ್ ಪಾರ್ಟಿಯ ನೇತಾರರು ಅವರು BJPಯನ್ನು ಸೋಲಿಸಲಿಕ್ಕೆ ಓಟ್ ಹಾಕಲಿಕ್ಕೆ ಹೇಳಿದರು. ಖಂಡಿತವಾಗಿಯೂ ಇನ್ನೂ ಅವರ ಕಾರ್ಯಕರ್ತರು ಓಟ್ ಹಾಕಲಿಕ್ಕೆ ತಯಾರಿಲ್ಲ. ಅವರೆಲ್ಲ ಬದಲಾವಣೆ ಆಗಬೇಕು ಅಂತ ಇದ್ದಿದೆ. ಇಲ್ಲಿ ಶಬರಿಮಲೆಯ ವಿಷಯದಲ್ಲಿ ಭಕ್ತರಿಗೆ ಆದಂತಹ ಅನ್ಯಾಯವನ್ನು ಜನರು ನೆನಪಿಟ್ಕೊಳ್ತಾರೆ. ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಜನರಿಗೆ ಕಾಳಜಿ ಇದೆ. ಆದ ಕಾರಣ ಕಳೆದ ಬಾರಿಯ ಚುನಾವಣೆಯ ಮತದ ಲೆಕ್ಕ ಅಲ್ಲದೆ ಈ ಸಲ ನಾವು ಗೆದ್ದು ಬರ್ತೇವೆ. ಎಸ್, ಖಂಡಿತ. ಇದಿಷ್ಟು ಏನು BJPಯ ಸ್ಥಾನಾರ್ಥಿಯಾಗಿರ್ತಕ್ಕಂಥ ಶ್ರೀಕಾಂತ್ ಅವರ ಅಭಿಪ್ರಾಯ. ಶ್ರೀಕಾಂತ್ ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ತೇನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದ. ಖಂಡಿತ ಗೆದ್ದು ಬನ್ನಿ ಅನ್ನುವಂಥ ಆಶಯ ಕೂಡ ನಮ್ಮದು ಇರುವಂಥದ್ದು. ಇದಿಷ್ಟು ಏನು ಶ್ರೀಕಾಂತ್ ಅವರ ಅಭಿಪ್ರಾಯ. ಆದರೆ ಚುನಾವಣೆಯ ಲೆಕ್ಕಾಚಾರದ ನಂತರ ಇಲ್ಲಿ ಏನಾಗ್ತದೆ, ಇಲ್ಲಿನ ಸ್ಥಿತಿಗತಿಗಳು ಹೇಗಾಗ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದಕ್ಕೆ ಚುನಾವಣೆ ನಡೀಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಶ್ಯಾಮ್ ಸುದರ್ಶನ್, ಕಹಳೆ ನ್ಯೂಸ್.